ನಾನಿವತ್ತು ಪಚ್ಚೀಲು ತಂದಿದ್ದೇನೆ. ಅದು ತೊಳೆದು ಈಗ ಬೇಯಿಸ್ಲಿಕ್ಕೆ ಇಡ್ತೇನೆ. ದೊಡ್ಡ ದೊಡ್ಡದುಂಟು. ಈಗ ಇದು ಬೇಯಿಸಿಟ್ಟೆ, ಬೇಯಿಸಿ ಮಾಂಸ ತೆಗಿತೇನೆ. ನೋಡಿ, ಇಷ್ಟು ದೊಡ್ಡ ಮಾಂಸ ಉಂಟು. ತೆಂಗಿನಕಾಯ್ದು ಅರ್ಧ ಹೋಳು ಹಾಕಿದ್ದೇನೆ. ಮತ್ತೆ ಒಂದು 8 ಮೆಣಸು ಹಾಕಿ ಕಡ್ದಿದ್ದೇನೆ, ಹೀಂಗು ಹಾಕಿ. ನಾನು ಪಚ್ಚಿಲಿಂದು ಹೀಂಗಿಂದು ಗಶಿ ಮಾಡ್ತೇನೆ. 1 ಕಿಲೋ ಪಚ್ಚಿಲಿ ಇದ್ರೆ ಇಷ್ಟೇ ಸಿಕ್ಕಿದೆ. ಅದಕ್ಕೆ ಈಗ ಬಿಂಬುಳುಳಿ ಹಾಕ್ತೇನೆ. ನಾನು ಸ್ವಲ್ಪ ಬಿಂಬುಳುಳಿ ಹಾಕ್ತೇನೆ. ಹುಳಿ ಹಾಕ್ಲಿಲ್ಲ ನಾನು, ಹಾಗೆ ಬಿಂಬುಳುಳಿ ಹಾಕ್ತೇನೆ. ಮಸಾಲೆ ಸ್ವಲ್ಪ ನಯ ಆಗ್ಬೇಕು. ಒಂದ್ಸಲ ಕಡ್ದು ತರ್ತೇನೆ. ಸ್ವಲ್ಪ ನಯ ಆಗ್ಬೇಕು ಮಸಾಲೆ, ಹಾಗೆ ಸ್ವಲ್ಪ ಕಡಿತೇನೆ. ಹೀಂಗು ಹಾಕಿ ಮಸಾಲೆ ಕಡ್ದಿದ್ದೇನೆ. ಉಪ್ಪು ಹಾಕ್ತೇನೆ. ಮಸಾಲೆ ಹಾಕ್ತೇನೆ. ಸ್ವಲ್ಪ ನೀರು ಹಾಕ್ತೇನೆ. ಸ್ವಲ್ಪ ದಪ್ಪ ಇರಬೇಕು, ತೆಳ್ಳಗೆ ಮಾಡಬಾರ್ದು. ತೆಳ್ಳಗೆ ಮಾಡಿದ್ರೆ ಅದಕ್ಕೆ ರುಚಿ ಆಗುದಿಲ್ಲ ಅದು. ಈಗ ಬಿಸಿ ಮಾಡ್ಲಿಕ್ಕೆ ಇಡ್ತೇನೆ, ಕುದಿಸ್ಲಿಕ್ಕೆ. ಕುದಿ ಬರ್ಲಿಕ್ಕೆ ಈಗ ತೆಂಗಿನೆಣ್ಣೆ ಹಾಕ್ತೇನೆ. ತೆಂಗಿನೆಣ್ಣೆ ಹಾಕ್ತೇನೆ. ನೋಡಿ, ಈಗ ಕೆಳಗಿಟ್ಟು ತೋರಿಸ್ತೇನೆ ನಿಮ್ಗೆ. ಪಚ್ಚೀಲು ಗಸಿ ರೆಡಿ ಆಯ್ತು. ಹಿಂಗ್ ನೀರ್ ಹಾಕಿ, ಬಿಂಬುಳುಳಿ ಎಲ್ಲ ಹಾಕಿ, ಒಳ್ಳೆ ಪರಿಮಳ ಎಲ್ಲ ಬರ್ತದೆ. ನೀವು ಸಹ ಮಾಡಿ.